ನೇರಕ್ಕೆ ಇಲ್ಲಿ ಅಂಬರೀಷ ಗುಹೆ ಇರುವುದು. ಈ ಗುಹೆಯ ನೇರಕ್ಕೆ ನಮ್ಮ ದೇವಸ್ಥಾನ ಇರುವುದು. ಈ ಗುಹೆಯ ಒಳಗೆ ಹೋಗ್ಲಿಕ್ಕೆ ಆಗ್ತದೆ, ಆದ್ರೆ ಸ್ವಲ್ಪ ಕತ್ತಲೆ ಆದ ಕಾರಣ ವಿಶೇಷವಾದಂತಹ ಬೆಳಕಿನ ವ್ಯವಸ್ಥೆ ಬೇಕು. ಹೋದ ಮೇಲೆ ವಿಶಾಲವಾದಂತಹ ಒಂದು ನಮ್ಗೆ 25 ಜನ ಕೂತು ಸಭೆ ಸಮಾರಂಭ ಮಾಡುವುದು ಅಷ್ಟು ದೊಡ್ಡ ಪ್ರದೇಶ ಒಳಗಿಂದ ಸಿಗ್ತದೆ. ಈಗ ಅಂಬರೀಷ ಗುಹೆ ಅಲ್ಲಿ ಕಾಣುತ್ತಿರುವುದು ಪೂರ್ವಾಭಿಮುಖವಾಗಿ ಹೋದಂತಹ ಒಂದು ದ್ವಾರ. ಇನ್ನು ಈ ಬದಿಗೆ ಪಶ್ಚಿಮಾಭಿಮುಖವಾಗಿ ಹೋದಂತಹ ದ್ವಾರ. ಮಳೆಗಾಲ ಬೇಸಿಗೆ ಅಂತೆಲ್ಲ ಯಾವ ಸಮಯದಲ್ಲೂ ಕೂಡ ಒಳಗಿಂದ ನೀರು ಬರ್ತಾನೇ ಇರ್ತದೆ. ಒಂದು ಪೂರ್ವಾಭಿಮುಖವಾಗಿ ಇದರಲ್ಲಿ ಈಗಲೂ ನೀರು ಹರಿತಾ ಉಂಟು. ನಮ್ಮ ಶಿವಲಿಂಗವನ್ನು ಕೈಲಾಸದ ಪರಮೇಶ್ವರ ಹೇಗೆ ಆತ್ಮಲಿಂಗವನ್ನು ಕೊಟ್ಟು 3 ಹೊತ್ತು ಪೂಜೆ ಮಾಡಬೇಕು ಅಂತೇಳಿ ನಿರ್ದೇಶನವನ್ನು ಕೊಟ್ಟು ಹೋಗಿದ್ದಾರೆ. ಆ ಕಾರಣದಿಂದಲೇ ನಮ್ಮ ಈ ಕ್ಷೇತ್ರದಲ್ಲಿ ಮೂಲ ದೇವಸ್ಥಾನ ಎಲ್ಲಿ ಉಂಟು ಅಲ್ಲಿ ಮತ್ತೆ ಉದ್ಭವವಾದಂತಹ ಶಿವಲಿಂಗ, ತೀರ್ಥಪದವು, ಅಂಬರೀಷ ಗುಹೆ, ದೇವಸ್ಥಾನ ಇದೆಲ್ಲ ಪೂರ್ವ ಪಶ್ಚಿಮಾಭಿಮುಖವಾಗಿ ಇರುವಂತದ್ದು. ನೇರ ಉಂಟು. 12 ಶತಮಾನಗಳ ಹಿಂದಿನ ಕತೆ ಇದು. ಇದನ್ನು ಉಳಿಸಿ ಬೆಳೆಸುವುದು ನಮ್ಮ ಈಗಿನ ಭಾರತೀಯ ಸಂಸ್ಕಾರ ಸಂಸ್ಕೃತಿಯ ನೆಲೆಬೀಡಾದಂತಹ ನಮ್ಮ ದೇಶ. ಇಂತಹ ಕ್ಷೇತ್ರಗಳನ್ನೆಲ್ಲ ನಾವು ಉಳಿಸುವುದು ಬೆಳೆಸುವುದು ನಮ್ಮ ಕರ್ತವ್ಯ. ಇವರು ಈಗ ನಮ್ಮ ಊರಿನವರಲ್ಲ, ಆದರೂ ಹೊರ ಪ್ರದೇಶದಿಂದ ಬಂದವರು. ಇಲ್ಲೇ ಒಂದು ವಿಶೇಷವಾದಂತಹ ಅಧ್ಯಯನಕ್ಕಾಗಿ ನಮ್ಮ ಈ ಭಾಗದಲ್ಲಿ ಬಂದು ಉಳಿಸಿಕೊಂಡಿದ್ದಾರೆ. ಜೂಲಿಯಾ ಅಂತೇಳಿ. ಯಾವುದು ಕಂಟ್ರಿ ನಿಮ್ದು? USA ಇಂದ ಬಂದಿದ್ದಾರೆ ನೋಡಿ. ಇದು ನಾನು ಆವಾಗಲೇ ಹೇಳಿದ ಹಾಗೆ ಅಂಬರೀಷ ಋಷಿ ತಪಸ್ಸು ಮಾಡಿಕೊಂಡಿದ್ದಂತಹ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ಒಂದು ಗುಹೆ ಉಂಟು. ಈ ಗುಹೆಯ ಒಳಗೆ ಇಳಿದರೆ ಪೂರ್ವಕ್ಕೂ ಪಶ್ಚಿಮಕ್ಕೂ ನಾವು 2 ದಿಕ್ಕಿಗೆ ಹೋಗಲಿಕ್ಕೆ ಆಗ್ತದೆ ಗುಹೆಯೊಳಗೆ. ಈ ಅಂಬರೀಷ ಋಷಿ ತಪಸ್ಸು ಮಾಡಿಕೊಂಡಿದ್ದಂಥ ಈ ಪ್ರದೇಶವನ್ನು ನಾವು ಅಂಬಲಪದವು ಅಂತೇಳಿ ಕರಿತೇವೆ. ಅಂಬರೀಷ ಬೆಟ್ಟ ಅಥವಾ ತುಳುವಿನಲ್ಲಿ ಅಂಬಲ ಪದವು ಅಂತೇಳಿ ಕರಿತೇವೆ. ಇದರ ನೇರಕ್ಕೆ ಮೇಲೆ ಹೋದರೆ ಒಂದು ತೀರ್ಥ ಪದವು ಅಂತೇಳಿ ಈ ಬೆಟ್ಟದ ತುದಿಯಲ್ಲಿ ಒಂದು ವಿಶಾಲವಾದಂತಹ ಜಾಗ ಸಿಗ್ತದೆ. ಅಲ್ಲಿ ಇದೇ ಕೆಂಪು ಕಲ್ಲಿನ ಪ್ರದೇಶ. ಒಂದು ಸಣ್ಣ ಕೈಯಲ್ಲಿ ಹಿಡ್ಕೊಳ್ಳುವಷ್ಟು ಆಗುವಷ್ಟು ಸಣ್ಣ ಒಂದು ತಂಬಿಗೆ ಮುಳುಗುವಷ್ಟು ಸಣ್ಣ ಒಂದು ಗುಂಡಿ ಉಂಟು. ಆ ಗುಂಡಿಯಲ್ಲಿ ಬೇಸಿಗೆ ಮಳೆಗಾಲ ಸಮಯದಲ್ಲೂ ಕೂಡ ನೀರು ಇರ್ತದೆ. ಅಲ್ಲಿ ಅದಕ್ಕೆ ತೀರ್ಥ ಪದವು ಅಂತೇಳಿ ಅದರ ಹೆಸರು. ಅದರ ನೇರಕ್ಕೆ ಇಲ್ಲಿ ಅಂಬರೀಷ ಗುಹೆ ಇರುವುದು. ಈ ಗುಹೆಯ ನೇರಕ್ಕೆ ನಮ್ಮ ದೇವಸ್ಥಾನ ಇರುವುದು. ಈ ಗುಹೆಯ ಒಳಗೆ ಹೋಗಲಿಕ್ಕೆ ಆಗ್ತದೆ, ಆದರೆ ಸ್ವಲ್ಪ ಕತ್ತಲೆ ಆದ ಕಾರಣ ವಿಶೇಷವಾದಂಥ ಬೆಳಕಿನ ವ್ಯವಸ್ಥೆ ಬೇಕು. ಪೂರ್ವಾಭಿಮುಖವಾಗಿಯೂ ಹೋಗಲಿಕ್ಕಾಗ್ತದೆ, ಪಶ್ಚಿಮಾಭಿಮುಖವಾಗಲೂ ಹೋಗಲಿಕ್ಕಾಗ್ತದೆ. ಆದರೆ ಕೆಲವು ಕಡೆಯಲ್ಲೆಲ್ಲ ಕಲ್ಲುಗಳೆಲ್ಲ ಬಿದ್ದು ಹೋಗಲಿಕ್ಕೆ ಅಂದರೆ ನಮಗೆ ಬೇಕಾದ ಹಾಗೆ ಸಲೀಸಾಗಿ ಹೋಗಲಿಕ್ಕೆ ಆಗೋದಿಲ್ಲ. ಕೆಲವು ಕಡೆ ನಾವು ತೆವಳಿಕೊಂಡು ಹೋಗಬೇಕು, ಕೌಂಚಿ ತಲೆ ಮುಂದೆ ಹಾಕಿ ಕೌಂಚಿ ತೆವಳಿಕೊಂಡು ಹೋಗಬೇಕು. ಇನ್ನು ಕೆಲವು ಜಾಗದಲ್ಲಿ ಕಾಲು ಮೊದಲು ಹಾಕಿ ಮಲಗಿಕೊಂಡು ನಾವು ಹೋಗಬೇಕಾಗ್ತದೆ. ಹೋದ ಮೇಲೆ ವಿಶಾಲವಾದಂತಹ ಒಂದು ನಮಗೆ 25 ಜನ ಕೂತು ಸಭೆ ಸಮಾರಂಭ ಮಾಡುವುದು ಅಷ್ಟು ದೊಡ್ಡ ಪ್ರದೇಶ ಒಳಗಿಂದ ಸಿಗ್ತದೆ. ಕೂತ್ಕೊಳ್ಳಿಕ್ಕೆ ಕಲ್ಲು ಚಪ್ಪಡಿ ಈ ವ್ಯವಸ್ಥೆ ಎಲ್ಲ ಒಳಗಿಂದ ಉಂಟು. ಆದರೆ ಬರುವವರು ಬಹಳ ಆಸಕ್ತಿ ಇದ್ದವರು, ಬೆಳಕಿನ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಬರುವವರು ಈಗಲೂ ಇದ್ದಾರೆ. ಹಾಗಾಗಿ ಅಡೆಕೊಂಡು ಸ್ಟೆಪ್ಪು ಯಾವ ತೋಜಣ. ಇದೀಗ ಅಂಬರೀಷ ಗುಹೆ ಅಲ್ಲಿ ಕಾಣುತ್ತಿರುವುದು ಪೂರ್ವಾಭಿಮುಖವಾಗಿ ಹೋದಂತಹ ಒಂದು ದ್ವಾರ. ಇನ್ನು ಈ ಬದಿಗೆ ಪಶ್ಚಿಮಾಭಿಮುಖವಾಗಿ ಹೋದಂತಹ ದ್ವಾರ. ನಾವು ಈ ದ್ವಾರದಲ್ಲಿ ಭಾಳ ಕಷ್ಟಪಟ್ಟು ತೆವಳಿಕೊಂಡು ಒಳಗೆ ಹೋದರೆ ಆಗಲೇ ಹೇಳಿದ ಹಾಗೆ ನಾನೊಂದು 10-25 ಜನ ಕೂತು ಮೀಟಿಂಗ್ ಮಾಡುವಷ್ಟು ದೊಡ್ಡದು ಒಂದು ವಿಶಾಲವಾದ ಪ್ರದೇಶ ಉಂಟು, ಜಾಗ ಉಂಟಲ್ಲಿ. ಮತ್ತು ಬೇಸಿಗೆ ಮಳೆಗಾಲ ಬೇಸಿಗೆ ಅಂತೆಲ್ಲ ಯಾವ ಸಮಯದಲ್ಲೂ ಕೂಡ ಒಳಗಿಂದ ನೀರು ಹೊರತೆ ನೀರು ಬರ್ತಾನೇ ಇರ್ತದೆ. ಹಾಗಾಗಿ ಭಾಳ ತಂಪು ಈ ನೀರು, ಭಾಳ ಕೋಲ್ಡ್ ಆಗಿರೋದು. ಮತ್ತು ಯಾರು ಬರುವುದು ಹೋಗುವುದೆಲ್ಲ ಸ್ವಲ್ಪ ಕಡಿಮೆ ಆದ ಕಾರಣ ಇದೆಲ್ಲ ಹೀಗೆ
ಬರಲಿಕ್ಕೆ ಅಂದರೆ ಲೈಟಿನ ಬೆಳಕಿನ ವ್ಯವಸ್ಥೆ ಉಂಟು, ಸ್ವಲ್ಪ ಹೆದರಿಕೆ ಉಂಟು, ಭಯ ಉಂಟು. ಹಾಗಾಗಿ ಬೇರೆ ಯಾವುದು ನಿಮ್ಮ ವಿಷಜಂತುಗಳು ಅಥವಾ ಇನ್ನಿತರ ಅದೆಲ್ಲ ಇಲ್ಲಿ ಇಲ್ಲ, ಇದರೊಳಗೆ ನಿಲ್ಲುವುದಿಲ್ಲ. ಅಂದರೆ ಸೆಕೆ ಜಾಸ್ತಿ ಉಂಟು ಒಳಗೆ ಹೋದ ಹಾಗೆ. ಹಾಗಾಗಿ ಈನಲ್ಲಿ ನಿಲ್ಲುವುದಿಲ್ಲ. ಸ್ವಲ್ಪ ಹೊಸರು ಜಪ್ಪು ಬೊಟ್ಟ ಏನಿಲ್ಲ ಪೋತೆ ನೆಟ್ಟು ನಾನು ನಡೆ ಬತ್ತಣ್ಣ ಒಂಜಿ ಒಂದು ಹಾಂ ಪೂರ್ವಾಭಿಮುಖವಾಗಿ ಇದರಲ್ಲಿ ಈಗಲೂ ನೀರು ಹರಿತಾ ಉಂಟು. ಇನ್ನೊಂದು ಇದು ಹಾಂ ನಾನು ನೀರು ಬರ್ಬೋದು ಹೊಲ ಇಲ್ಲ ನೀರಲ್ಲ ಹಾಂ ಒಂದು ಪಶ್ಚಿಮ ಪಡ್ಡಾಯಿ ಓಲ ಅವಳು ಜಪ್ಪಡಲ್ಲ ಅವಳು ಒಂದು ಬೂರ್ದು ಪುರ ಬಂದಾತನು ಸ್ವಲ್ಪ ಜಪ್ಪನು ಅಲ್ಲ ಅವಳು ಏತಿ ಎಲ್ಲಿ ಉಂಡು ಅವಳು ಹೋಜಿಂಡ ಉಲಾಯಿ ನೆಟ್ಟು ಉಲಾಯಿ ಪೋನಾಗ ಒಂಜಿ ಕಲ್ಲು ಚಪ್ಪಡಿ ಉಂಟು ಒಂಜಿ ಈತಾಗೆಲ್ಲ ಉಂಡು ಕೆಂಡ ಈತ ಹಾಗೆಲ್ಲ ಈತನೇ ಒಂದು ಏತಾಗೆ ಸುತ್ತಾಡ ಇಂಚಿನ ಉಂಟು. ಹೀಗೆ ಅಂಬರೀಷ ಋಷಿ ತಪಸ್ಸು ಮಾಡಿಕೊಂಡಿದ್ದಂತಹ ಈ ಗುಹೆ, ಇದನ್ನು ಅಂಬರೀಷ ಬೆಟ್ಟ ಅಂತೇಳಿ ಇವಾಗ ನಾವು ಕರಿತೇವೆ. ಇಲ್ಲಿಂದ ನಮ್ಮ ಶಿವಲಿಂಗವನ್ನು ಕೈಲಾಸದ ಪರಮೇಶ್ವರ ಹೇಗೆ ಆತ್ಮಲಿಂಗವನ್ನು ಕೊಟ್ಟು 3 ಹೊತ್ತು ಪೂಜೆ ಮಾಡಬೇಕು ಅಂತೇಳಿ ನಿರ್ದೇಶನವನ್ನು ಕೊಟ್ಟು ಹೋಗಿದ್ದಾರೆ. ಆ ಕಾರಣದಿಂದಲೇ ನಮ್ಮ ಈ ಕ್ಷೇತ್ರದಲ್ಲಿ ಈಗ ನಮ್ಮ ಮೂಲ ದೇವಸ್ಥಾನ ಎಲ್ಲಿ ಉಂಟು ಅಲ್ಲಿ ಮತ್ತೆ ಉದ್ಭವವಾದಂಥ ಶಿವಲಿಂಗ. ಇನ್ನು ಆವಾಗಲೇ ಹೇಳಿದ ಹಾಗೆ ತೀರ್ಥಪದವು ಅಂತೇಳಿ ಹಿಂದೆ ಎಲ್ಲ ಕತೆ ಇತ್ತು. ಆ ತೀರ್ಥಪದವಿನ ನೀರಿನ ಗುಂಡಿಯಲ್ಲಿ ನಾವು ಈ ಕೇಪುಳ ಹೂವನ್ನು ಹಾಕಿದರೆ ಮಾರನೇ ದಿನ ನಮ್ಮ ಸರೋವರದಲ್ಲಿ ಬಂದು ತೇಲ್ತಿತ್ತು ಅಂತೇಳಿ ಒಂದು ಕೆಲವು ನಂಬಿಗಸ್ತರೆಲ್ಲ ಹೇಳ್ತಾರೆ. ಹಾಗಾಗಿ ಈ ತೀರ್ಥಪದವು ಅಂಬರೀಷ ಗುಹೆ ದೇವಸ್ಥಾನ ಇದೆಲ್ಲ ಪೂರ್ವ ಪಶ್ಚಿಮಾಭಿಮುಖವಾಗಿ ಇರುವಂಥದ್ದು. ನೇರ ಉಂಟು, ನೇರ. ಹಾಗಾಗಿ ಈಗ ಭಾಳ ಚಾರಣಿಗರು ಹೀಗೆ ಕ್ಷೇತ್ರಕ್ಕೆ ದರ್ಶನಾಕಾಂಕ್ಷಿಗಳಾಗಿ ಬಂದವರೆಲ್ಲ ಅಂಬರೀಷ ಗುಹೆಗೂ ಕೂಡ ಭೇಟಿ ಕೊಟ್ಟು ಇದನ್ನು ಕೂಡ ನೋಡಿ ಹೋಗೋರಿದ್ದಾರೆ. ಆದರೆ ಒಳಗಿನ ವ್ಯವಸ್ಥೆ ಎಲ್ಲ ಸ್ವಲ್ಪ ಸರಿ ಇಲ್ಲದ ಕಾರಣ ಇಳಿದು ಹೋಗುವಂಥದ್ದು ಸ್ವಲ್ಪ ಹೆದರಿಕೆ, ಭಯ ಬರ್ತದೆ. ಹಾಗಾಗಿ ಅಷ್ಟನ್ನು ಮನಸ್ಸು ಮಾಡಬಾರ್ದು ಯಾರು ಕೂಡ ಈಗ. ಯಾಕಂದರೆ ಹೇಳಿ ನಮ್ಮಲ್ಲಿ ಹೋಗಿ ಬರುವಂತಹ ಒಂದು ಧೈರ್ಯ ಮತ್ತು ಒಳ್ಳೆ ರೀತಿಯ ಬೆಳಕುಗಳಿದ್ದರೆ ಮಾತ್ರ ಹೋಗಬೇಕು. ಯಾವ ಯಾತ್ರಿಕರು ಬಂದರೆ ಕೂಡ ಅದನ್ನು ಇಳಿದು ಹೋಗುವಂತಹ ಸಾಹಸ ಮಾಡಬಾರ್ದು ವ್ಯವಸ್ಥೆಗಳಿಲ್ಲದಿದ್ದರೆ. ಹಾಗಾಗಿ ಈ ಬೆಟ್ಟ ಬಹಳ ಇತಿಹಾಸ, ನಮ್ಮ ಕಾಂತಾವರಕ್ಕೆ ಬಹಳ ವರ್ಷಗಳ, ನಾನು ಆಗಲೇ ಹೇಳಿದ ಹಾಗೆ ಸುಮಾರು 12 ಶತಮಾನಗಳ ಹಿಂದಿನ ಕತೆ ಇದು. ಇದನ್ನು ಉಳಿಸಿ ಬೆಳೆಸುವುದು ನಮ್ಮ ಈಗಿನ ಭಾರತೀಯ ಸಂಸ್ಕಾರ ಸಂಸ್ಕೃತಿಯ ನೆಲೆಬೀಡಾದಂತಹ ನಮ್ಮ ದೇಶ. ಇದರಲ್ಲಿ ಇಂಥ ಕ್ಷೇತ್ರಗಳನ್ನೆಲ್ಲ ನಾವು ಉಳಿಸುವುದು ಬೆಳೆಸುವುದು ನಮ್ಮ ಕರ್ತವ್ಯ. ಹಾಗಾಗಿ ಭಗವದ್ಭಕ್ತರು ಈ ಇತಿಹಾಸವನ್ನು ತಿಳಿದುಕೊಂಡಂತಹ ಸದ್ಭಕ್ತರಿಗೆಲ್ಲ ಮುಂದಿನ ದಿನಗಳಲ್ಲಿ ಬಹಳ ಕ್ಷೇತ್ರಕ್ಕೆ ಬಂದು ದೇವರ ಆದರಾದಿತ್ಯವಾದಂತಹ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಹೇಳಿಕೊಳ್ಳಿ. ದೇವರು ನಿಮಗೆ ಇಷ್ಟಾರ್ಥ ಸಿದ್ಧಿಸಲಿ. ಈಗ ನಾನು ಹೇಳಿಕೊಂಡ ಹಾಗೆ ನಮ್ಮ ದೇವರು ತ್ರಿಕಾಲವರ್ಣಿತ 3 ಹೊತ್ತು 3 ಬಣ್ಣಗಳಿಂದ ರಾರಾಜಿಸುವಂತಹ ಮೂರ್ತಿ. ನಮ್ಮಲ್ಲಿ ವಿಶೇಷವಾದಂತಹ ಪುರಸ್ಕಾರಗಳು, ಪೂಜೆ ಪುರಸ್ಕಾರಗಳು ನಡೀತದೆ. ನಿತ್ಯಕ್ಕೆ ಬಂದರೆ ದೇವರಿಗೆ ರುದ್ರಾಭಿಷೇಕ, ಕಾರ್ತಿಕ ಪೂಜೆಯೋ, ಹಣ್ಣು ಕಾಯಿ ಹೂವಿನ ಪೂಜೆ ಇಂಥ ಸೇವೆ ಆದರೆ ವಿಶೇಷ ಪೂಜೆ ಆಗಿ ರಂಗಪೂಜೆಯನ್ನು ನೆರವೇರಿಸ್ತಾರೆ. ತುಂಬ ಜನ ಈಗಾಗಲೇ ನಾವು ಈಗ ನಮ್ಮ ಊರಿನವರಲ್ಲದೆ ದೂರದ ಮೈಸೂರು, ಬೆಂಗಳೂರು, ಬಹಳ ದೂರದಿಂದ ಬಂದು ರಂಗಪೂಜೆ ಅಂತೇಳಿದರೆ ಸುಮಾರು ಖರ್ಚಿನ ವ್ಯವಸ್ಥೆಯ ಪೂಜೆ, ಆದರೆ ಅದನ್ನು ಮಾಡಿಸುವಂತಹ ಭಕ್ತಾದಿಗಳಿದ್ದಾರೆ. ಜೊತೆಗೆ ಇನ್ನಿತರ ಸೇವೆ, ಮದುವೆ ಆಗದವರು ಕೂಡ ಹರಕೆ ಹೇಳಿ ಇಲ್ಲಿ ಹೋಮ ಹವನಗಳನ್ನೆಲ್ಲ ಮಾಡಿಸಿ ಪೂಜೆ ಮಾಡಿಸಿ ವಿವಾಹವನ್ನು ಆದವರಿದ್ದಾರೆ. ಮಕ್ಕಳಾದವರಿಗೆ ಮಕ್ಕಳೂ ಆದದ್ದುಂಟು ನಮ್ಮ ಕ್ಷೇತ್ರದ ದೇವರ ಅನುಗ್ರಹದಿಂದ. ಹಾಗಾಗಿ ಬರುವಂತಹ ಯಾತ್ರಿಕರು ಯಾವ ಹೊತ್ತಿನಲ್ಲಿ ಬಂದರೂ ಕೂಡ ಕ್ಷೇತ್ರದಲ್ಲಿ ವ್ಯವಸ್ಥಾಪಕರನ್ನು ಸಂಪರ್ಕ ಮಾಡಿ
ಬೇಕಾದಂಥ ಇಷ್ಟಾರ್ಥ ಸಿದ್ಧಿಗಾಗಿ ಹೋಮ ಹವನಗಳನ್ನೆಲ್ಲ ಮಾಡಿಸ್ಬೋದು. ಇನ್ನೊಂದು ವಿಶೇಷ ಅಂತೇಳಿದರೆ, ನಾನು ಕೊನೆಗೆ ಹೇಳ್ತಿರೋದು, ನಮ್ಮ ನಾಡಿನ ಪ್ರಸಿದ್ಧ ಯಕ್ಷಗಾನ ಕಲೆ, ಇದು ಗಂಡು ಕಲೆ, ಇದು ಆರಾಧನಾ ಕಲೆ, ಇದು ಒಂದು ಶಕ್ತಿಯ ಕಲೆ. ಹರಕೆ ರೂಪದಲ್ಲಿ ದೇವರಿಗೆ ನಾನೊಂದು ಗೆಜ್ಜೆ ಸೇವೆ ಮಾಡಿಸ್ತೇನೆ ಅಂತೇಳಿ ಹೇಳಿಕೊಂಡ್ರೆ, ಈಶ್ವರ ದೇವರಲ್ಲಿ ಇಲ್ಲಿ ಹರಕೆಯ ಯಕ್ಷಗಾನ ಬಯಲಾಟ ಸೇವೆ ಕೂಡ ನಡೀತದೆ. ಅಂತಹ ಇಷ್ಟಾರ್ಥವನ್ನು ಸಿದ್ಧಿಸಿ ಪಡೆದುಕೊಂಡವರು ತುಂಬ ಜನ ಸದ್ಭಕ್ತರು ನಮ್ಮ ಕ್ಷೇತ್ರಕ್ಕೆ ಈಗಲೂ ಬರುವವರಿದ್ದಾರೆ. ಅಂತಹ ಭಕ್ತಾದಿಗಳಿಗೆ ಮತ್ತೊಮ್ಮೆ ಹಾರ್ದಿಕವಾದಂತಹ ಸ್ವಾಗತವನ್ನು ನಾವು ಹೇಳ್ತೇವೆ. ದೂರದ ಭಕ್ತಾದಿಗಳೆಲ್ಲ ಬೇರೆ ಸಂದರ್ಭದಲ್ಲಿ ಕೂಡ ಬರ್ಬೋದು. ಈಗಾಗಲೇ ನಾವು ಹೇಳಿಕೊಂಡ ಹಾಗೆ ಇವರು ಈಗ ನಮ್ಮ ಊರಿನವರಲ್ಲ, ಆದರೂ ಹೊರ ಪ್ರದೇಶದಿಂದ ಬಂದವರು. ಇಲ್ಲೇ ಒಂದು ವಿಶೇಷವಾದಂಥ ಅಧ್ಯಯನಕ್ಕಾಗಿ ನಮ್ಮ ಈ ಭಾಗದಲ್ಲಿ ಬಂದು ಉಳಿದುಕೊಂಡಿದ್ದಾರೆ. ಪ್ರತಿನಿತ್ಯ ದೇವರ ದರ್ಶನಕ್ಕಾಗಿ ಬಂದು ದೇವರ ದರ್ಶನ ಮಾಡಿಕೊಂಡು ಅವರ ಇಷ್ಟಾರ್ಥ ಸಿದ್ಧಿಯಾಗಿ ಅವರನ್ನು ಕಾಣ್ಬೋದು. ನಮ್ಮ ಹೆಸರು ಹೇಳಿ ಅವರ. ಜೂಲಿಯಾ. ಹಾಯ್ ಜೂಲಿಯಾ. ನಮ್ಮ ಬಾರಾಡಿಡು ಹೋಮ್ ಸ್ಟೇ ನಡ ಪಂದುಲ್ಲ ಶೃಂಗಶ್ಯಾಮಲ ಹೋಮ್ ಸ್ಟೇ ಅಂಚ ಗೆಸ್ಟ್ ನಕಲು ಬತ್ತಿ ನಕ್ಲೆಗಳು ಒಂಜಿ ದೇವಸ್ಥಾನಗಳೆಲ್ಲ ಒಂದು ಬರ್ಪಾಯಪ್ಪ ಬತ್ತಿ ಬಾಗ ಹಾಕ್ಲೆಗಳು ಒಂಜಿ ಅಲ್ಪ ದಿನ ಅನುಭವ ಆಪುಂಡು ಅಲ್ಪ ಕುಲ್ವೇರಿ ಧ್ಯಾನಗ್ ಬೊಕ್ಕ ಲಕ್ಕರೆ ಮನಸ್ಸು ಬರ್ಪುಜಿ ಅಂತ ಅದು ಫಾರಿನ್ ನಕಲು ಬತ್ತಿ ನಕ್ಲೆಗಿತ್ತೆ ಮೇರ್ಲೈತೆ ಆಯುರ್ವೇದ ಕಲ್ತಿದ್ದಾರೆ. ಫಾರಿನ್ ನಕಲು ಬತ್ತು ಕಲ್ತು ಬಂದಿಲ್ಲ ನೋಡಿ. ಈಗಾಗಲೇ ಇವರು ಹೇಳಿದ ಹಾಗೆ they are happy to see people coming to the temple from other places. ನೋಡಿ, ಇಲ್ಲಿ ನಮ್ಮ ಊರಿಗೆ ಹತ್ತಿರದಲ್ಲಿ ಒಂದು ಶೃಂಗಶ್ಯಾಮಲ ಅಂತೇಳಿ ಒಂದು ಹೋಮ್ ಸ್ಟೇ ಉಂಟು. ಅಲ್ಲಿ ವಿಶೇಷವಾಗಿ ಅಧ್ಯಯನ ಮಾಡೋದಕ್ಕಾಗಿ, ಆಯುರ್ವೇದ ವಿಜ್ಞಾನದಲ್ಲಿ ವಿಶೇಷವಾದಂಥ ಅಧ್ಯಯನ ಮಾಡೋದಕ್ಕಾಗಿ ತುಂಬ ದೂರದಿಂದ ಎಲ್ಲ ನಮ್ಮ ಊರಿಗೆ ಬಂದಿದ್ದಾರೆ ಅಂತ. ಜೂಲಿಯಾ ಅಂತೇಳಿ. ಯಾವುದು ಕಂಟ್ರಿ ನಿಮ್ಮದು? USA ಇಂದ ಬಂದಿದ್ದಾರೆ. ನೋಡಿ, ಬಂದವರು ಎಷ್ಟು ತಿಂಗಳಾಯ್ತು ಇವರು? ಇಲ್ಲ, ಇವರು ಕಲಿತಿದ್ದಾರೆ. ಅಲ್ಲ, ಇಲ್ಲಿಗೆ ಬಂದು it's been 3 months. ಒಂದು 3 ತಿಂಗಳಿಂದ ನಮ್ಮ ಈ ಊರಿನಲ್ಲಿದ್ದಾರೆ. ಪ್ರತಿನಿತ್ಯ ದೇವರ ದರ್ಶನಕ್ಕಾಗಿ ಬರ್ತಾರೆ. ಯಾಕಂತೇಳಿದರೆ ಧ್ಯಾನಕ್ಕೆ ಅಂತೇಳಿ ಬರುವುದಂತೆ. ಧ್ಯಾನಕ್ಕೆ ಕೂತ್ರೆ ಏಳಲಿಕ್ಕೆ ಮನಸ್ಸು ಬರುವುದಿಲ್ಲ. ಅಂತಹ ಒಂದು ಶಕ್ತಿ ಉಳ್ಳಂತಹ ನಮ್ಮ ಶಿವಲಿಂಗದ ಧ್ಯಾನ ಮಾಡಿ ಅವರು ಕೂಡ ನಮ್ಮನ್ನು ನೋಡಿ ಎಲ್ಲೆಲ್ಲಿಂದ ಬಂದು ತುಂಬ ಆಕರ್ಷಣೆಗೆ ಒಳಗಾಗ್ತಾ ಇದ್ದಾರೆ. ಹಾಗೆ ಇವರು ಅಲ್ಲಿಯ ಹೋಮ್ ಸ್ಟೇಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ಬಂದಂಥ ವಿಸಿಟರ್ಸ್ಗಳನ್ನೆಲ್ಲ ಅವರು ಕರ್ಕೊಂಡು ಬಂದು ದೇವರ ದರ್ಶನ ಮಾಡಿಸಿ ಅವರು ಕೂಡ ಒಂದು ಪುಣ್ಯಭಾಗಿಗಳಾಗ್ತಾರೆ. ಅಂತಹ ಕ್ಷೇತ್ರದಲ್ಲಿ ಮೆರೆಯುವಂತಹ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಬರುವಂಥ ಯಾತ್ರಿಕರಿಗೆ ನಾವು ಹಾರ್ದಿಕವಾದಂತಹ ಸ್ವಾಗತವನ್ನು ಹೇಳುತ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಲೋಕದ ಜನರೆಲ್ಲ ಸುಖವಾಗಿ, ಯಾವುದೇ ರೀತಿಯ ಅಹಿತಕರವಾದಂತಹ ಅನ್ಯಾಯ, ಅನಾಚಾರ, ಅವ್ಯವಹಾರಗಳಿಗೆ ಒಳಗಾಗದೆ ದೈವದ ಕೃಪೆಯಿಂದ ಸುಖವಾಗಿ, ಸಂತೋಷದಿಂದ, ಆರೋಗ್ಯವಂತರಾಗಿ ಬಾಳುವ ಹಾಗೆ ದೇವರು ನಿಮಗೆ ಅನುಗ್ರಹಿಸಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಬರುವಂಥ ಯಾತ್ರಿಕರಿಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತೇವೆ.